ಸದಸ್ಯರುಗಳ ಪೈಕಿ ಕೆಲವರು ಸಂಘದಲ್ಲಿ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿ ಅಧ್ಯಕ್ಷರ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಬಂಟ್ವಾಳ ತಾಲೂಕಿನ ಮಾಣಿಲದಲ್ಲಿ ಒಂದು ಘಟನೆ ನಡೆದಿದೆ. ಪೆರುವಾಯಿ ವ್ಯವಸಾಯ ಸೇವಾ ಸಂಘದ ಸಭೆಯ ಸಂಘದ ಅಧ್ಯಕ್ಷರಾದ ಗೀತಾನಂದ ಶೆಟ್ಟಿ ಮಾಣಿಲಗುತ್ತು ಅವರ ಅಧ್ಯಕ್ಷತೆಯಲ್ಲಿ ಮಾಣಿಲ ಶಾಖೆಯ ವಠಾರದಲ್ಲಿ ನಡೆದಿತ್ತು. ಈ ವೇಳೆ ವರದಿ ಮಂಡನೆ ಆಗುತ್ತಿದ್ದಂತೆ ಲೆಕ್ಕಾಚಾರ ಮಂಡನೆ ಆಗುತ್ತಿದ್ದಂತೆ ಕೆಲವು ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಇಲ್ಲಿ ಪರಸ್ಪರ ಮಾತಿನ ಚಕಮಕಿ ಉಂಟಾಗಿತ್ತು. ನೀವು ದೇಶದ ರಾಜ್ಯಕ್ಕೆ ಯಾವುದನ್ನು ನಿಮಗೆ ಮಾಡಿ ಕಡಿಲಿಕ್ಕಿಲ್ಲ. ನೀವು ಅಷ್ಟು ಸುಲಭ ಇಲ್ಲ, ಗೊತ್ತಾಯ್ತಲ್ಲ. ನಿಮ್ಮ ಆ ಕಪಟ ಅದರ ಮಹಾಸಭೆಯನ್ನು ಮುಗಿಸಿ ಇವತ್ತು ನಿಮ್ಮ ಬುದ್ಧಿಯು ನಮಗೆ ಗೊತ್ತುಂಟು. ನಿಮ್ಮ ಬುದ್ಧಿ ಗೊತ್ತು ಇದಲ್ಲ.